ಮುಂಬೈ ಮಂಗಳೂರು ಪ್ರಯಾಣದ ಇಂಡಿಗೋ ಏರ್ಲೈನ್ ವಿಮಾನದಲ್ಲಿ ಪ್ರಯಾಣದ ವೇಳೆ ಪೈಲಟ್ ಒಬ್ಬ ತುಳು ಭಾಷೆಯಲ್ಲಿ ಮಾಡಿರುವಂತಹ ಅನೌನ್ಸ್ಮೆಂಟ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ತುಳುವರಿಂದ ವ್ಯಾಪಕ ಪ್ರಶಂಸೆಗಳ ಸುರಿಮಳೆ ಹರಿದು ಬರ್ತಾ ಇದೆ. ದೇಶದಲ್ಲಿನ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕ ಹಾಗೂ ಸಾರ್ವಜನಿಕ ಪ್ರಕಟಣೆಯನ್ನ ಮೊದಲು ಸ್ಥಳೀಯ ಭಾಷೆಯಲ್ಲಿ ಹೊರಡಿಸಿ ನಂತರ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ಮಾಡಬೇಕು ಎಂದು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಆದೇಶವಿದೆ. ಈ ಪ್ರಕಾರ ವಿಮಾನ ನಿಲ್ದಾಣಗಳಲ್ಲಿನ ಎಲ್ಲಾ ಮೌಖಿಕ ಪ್ರಕಟಣೆಗಳನ್ನ ಮೊದಲು ಸ್ಥಳೀಯ ಭಾಷೆಯಲ್ಲಿ ಹೊರಡಿಸಬೇಕು. ಈ ಆದೇಶದ ಪ್ರಕಾರ ಮುಂಬೈನಿಂದ ಮಂಗಳೂರಿಗೆ ಡಿಸೆಂಬರ್ 24ರಂದು ಪ್ರಯಾಣಕ್ಕೆ ಸಿದ್ಧವಾದ ಇಂಡಿಗೋ ವಿಮಾನದಲ್ಲಿ ಪೈಲಟ್ ಪ್ರದೀಪ್ ಪದ್ಮಶಾಲಿ ಅವರು ಪ್ರಕಟಣೆ ಬರೆದು ತಂದು ತುಳುವಿನಲ್ಲಿ ಓದಿ ಹೇಳಿದ್ದಾರೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಮುಂಬೈದ ಟೇಕ್ ಆಫ್ ಆದ ಸರಿಸುಮಾರು 1 ಗಂಟೆ 5 ನಿಮಿಷ ಕೊಟ್ಟು ಪ್ರಯಾಣ ಮಲ್ಪುನ ಅಂದಾಜು ಉಂಟು. ದಯ ಮಲ್ತದ ಮಾತೆಲ್ಲ ಆರಾಮಡು ಇತ್ತೊಂದು ಈ ವಿಮಾನ ಪ್ರಯಾಣದ ಖುಷಿನ ಅನುಭವಿಸಲೇ ಅಂಚ ಎಂಕಲ್ನ ಆಸೆ. ಇಡೀ ಎಂಕ್ಲಿನ ಒಟ್ಟುಡು ಪ್ರಾಣ ಮಲ್ಪರೆ ಮನಸ್ಸು ಮಲ್ತಿಕಾದ ನಿಕ್ಲಿಗೆ ಮಾತೆರೆಗ್ಲ ಎಂಕ್ಲಿನ ಉಡಲ್ ದಿಂಜಿದಿ ಸೋಲ್ಮೆಲು. Ladies and gentlemen, a very good evening from the flight deck. That was a small Tulu announcement from my side. That's my native language, also the local language spoken in Dakshina Karnataka. Hello, I am your first officer. My name is Pradeep Padmashali, and with me in the flight deck is commander of this